ಬಂಟ್ವಾಳದ ಯುವಕರಿಬ್ಬರು ಆಟೋ ರಿಕ್ಷಾದಲ್ಲಿ 11 ದಿನಗಳಲ್ಲಿ 4,500 ಕಿಲೋಮೀಟರ್ ಸಂಚರಿಸಿ 4 ರಾಜ್ಯಗಳನ್ನು ಸುತ್ತಾಡಿ 5 ಜ್ಯೋತಿರ್ಲಿಂಗಗಳ ದರ್ಶನವನ್ನ ಮಾಡಿ ಬಂದಿದ್ದಾರೆ. ಮೇಲ್ಕಾರಿನ ಕ್ಯಾಟರಿಂಗ್ ಉದ್ಯಮಿ ವಿಜೇತ ನಾಯ್ಕ್ ಹಾಗೂ ಕಲ್ಲಡ್ಕದ ಸಾಫ್ಟ್ವೇರ್ ಇಂಜಿನಿಯರ್ ವಿಶ್ವಾಸ್ ಪ್ರಭು ಅವರು ಜೂನ್ 29ರಂದು ಮುಂಜಾನೆ 4 ಗಂಟೆಗೆ ಪ್ರವಾಸವನ್ನು ಆರಂಭಿಸಿ ಜುಲೈ 9ರಂದು ಊರಿಗೆ ಮರಳಿದ್ದಾರೆ. ಇವರಿಬ್ಬರು ಬಾಲ್ಯ ಸ್ನೇಹಿತರಾಗಿದ್ದು ಪ್ರವಾಸ ಟ್ರಕ್ಕಿಂಗ್ ಆಸಕ್ತಿ ಇವರಿಗೆ ಬಾಲ್ಯದಿಂದಲೇ ಇತ್ತು. ವಿಜೇತ ನಾಯ್ಕ್ ತನ್ನ ಉದ್ಯಮಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ 1.5 ವರ್ಷದ ಹಿಂದೆ ರಿಕ್ಷಾವನ್ನ ಖರೀದಿಸಿದ್ದು, ಇದರಲ್ಲಿ ಯಾವುದೇ ರಾಜ್ಯಕ್ಕೆ ಹೋಗಲು ಟೂರಿಸ್ಟ್ ಪರವಾನಗಿ ಬೇಕಾಗಿಲ್ಲ. ಕಡಿಮೆ ಬಜೆಟ್ ಪ್ರವಾಸ ದೃಷ್ಟಿಯಿಂದ ಊರಿನಿಂದ ಹೊರಟ ಯುವಕರು ಕರ್ನಾಟಕ ಗೋವಾವನ್ನು ದಾಟಿ ಮಹಾರಾಷ್ಟ್ರಕ್ಕೆ ತೆರಳಿ ಅಲ್ಲಿ ಕೃಷ್ಣೇಶ್ವರ, ಭೀಮಶಂಕರ, ತ್ರಿಯಂಬಕೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರಗಳ ದರ್ಶನ ಮಾಡಿ ಮುಂದೆ ಗುಜರಾತ್ನ ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗಗಳ ಕ್ಷೇತ್ರಗಳಿಗೆ ತೆರಳಿದ್ದಾರೆ. ಜೊತೆಗೆ ಎಲ್ಲೋರ, ದ್ವಾರಕಾ, ಏಕತಾ ವಿಗ್ರಹ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ. ತಲಾ 14,000 ರೂಪಾಯಿಗಳಷ್ಟು ಖರ್ಚಾಗಿದೆ ಎನ್ನಲಾಗಿದೆ. 11 ದಿನಗಳ ಪ್ರವಾಸದಲ್ಲಿ ಊಟ ಉಪಹಾರವನ್ನ ಇವರೇ ತಯಾರಿಸಿದ್ದಾರೆ. ಅಂದ್ರೆ ದಿನಸಿ ಸಾಮಗ್ರಿಗಳು, ಗ್ಯಾಸ್ ಸ್ಟವ್, ಪಾತ್ರೆಗಳನ್ನ ಜೊತೆಯಲ್ಲೇ ಕೊಂಡೊಯ್ದಿದ್ರು. ಪ್ರತಿ 3 ಗಂಟೆಗಳಿಗೊಮ್ಮೆ ಒಬ್ಬೊಬ್ಬರು ಆಟೋ ಚಲಾಯಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಲಾಂಗ್ ಜರ್ನಿ ಕೈಗೊಂಡಿದ್ದು, ರೂಟ್, ಕಿಲೋಮೀಟರ್ ಸಹಿತ ಎಲ್ಲ ಯೋಜನೆಗಳನ್ನು ಮೊದಲೇ ಹಾಕಿಕೊಂಡ ಪರಿಣಾಮ ನಿರೀಕ್ಷೆಯಂತೆ ಪ್ರವಾಸವನ್ನು ಪೂರ್ಣಗೊಳಿಸಿದ್ದೇವೆ. ಹೊಸ ರಿಕ್ಷಾ ಆದುದರಿಂದ ಕಂಡೀಷನ್ ಉತ್ತಮವಾಗಿದ್ದು ಎಲ್ಲೂ ಸಮಸ್ಯೆ ಆಗಿಲ್ಲ ಎನ್ನುತ್ತಾರೆ ಸ್ನೇಹಿತರು.